7:30ಗೆ ತಯಾರಾಗಿರ್ತೀವಿ, 10:30 ಬರಲಿಲ್ಲ. 7:30ಗೆ ತಯಾರಾಗಿರ್ತೀವಿ, 10:30 ಮಧ್ಯರಾತ್ರಿ ಇಲ್ಲ. ನಾಳೆ ಸಿದ್ಧ ಮಾಡ್ಬೋದು. ನಿನ್ನೆ ಬಾಯ್ಪಾಠ ಮನನ ಮಾಡ್ತಾ ಇತ್ತು. 7:30 10:30 ನಿಮಗೆ ಕೊಡುದು ಅದನ್ನ ತಕ್ಕೊಂಡ ಮೇಲೆ ನಿಮಗೆ ಕೂದಲಲ್ಲಿ ಆಕ್ಷೇಪ ಇಲ್ಲ. ನೀವು 3:30 ತಕ್ಕೊಂಡು ನಮಗೆ ಕೊಡುದು 2:30. ವ್ಯವಸ್ಥಾಪಕರಿಗೆ ಅಂತದಿಲ್ಲ. ಮತ್ತೆ ವ್ಯವಸ್ಥಾಪಕ ಸಂಬಳದ ವಿಷಯ ಮಾತಾಡ್ತಾರೆ. ಯಜಮಾನರು ಕೊಡ್ತಾರೆ 2:30 ಅಲ್ಲ, ಇಲ್ಲಿ 1:30 ಹೆಚ್ಚಾಗ್ತದೆ. ಇದು ಎಂತದೆ ಅನುಕೂಲ ಮಾಡಿ ಅಂತ ಕಳಿಸಿ ನಿನ್ನ ಸುಂದರ ನಮ್ಮ ಮಹಾರಾಜರು ರಾವಣಾಸುರ ಮಹಾಪ್ರಭು ಸತ್ಯ ಇವತ್ತೇನು ಸಿಂಗಲ್ ಆಗಿ ಇವತ್ತೇನು ಸಿಂಗಲ್ ಆಗಿ ಮಾತಾಡುದು ಯಾವುದು ವಿವಾದಕ್ಕೆ ಸಿಗದೇ ಇರುವಂತದ್ದು ಮಾತಾಡಿದ್ರೆ ಇನ್ನಾದ್ರೂ ಆಚೆ ಜಾಗಿ ಅಂತ ಬರ್ತದೆ. ಸಿಂಗಲ್ ಆಗಿ ಸ್ವಲ್ಪ ಆಚೆ ಜನ ಊರು ಮುಳಿತದೆ. ಬೊಂಬೈ ಜೀರಿಗೆ ದಯಮಾಡಿ ಸರಿ ಮಾಡುದು ಬೇಡ. ಯಾಕಂದ್ರೆ ಬಂದ್ರೆ ಹಾಗಾಗಿ ಆಗಿದೆ. ಅವರಾದ್ರೂ ತೊಂದರೆ ಕುಳಿತೋ ರಾಘವನೆ ಚಿಂತಿಸೋ ನಾವು ಹೆಚ್ಚಿಗೆ ಮಾಡಿದ್ರೆ ಕೊಲೆ ಮಾಡಿ ಸಮಸ್ಯೆ ಅದಲ್ಲ. ಮಂಗಳವಾಗಿ ಅದೆಲ್ಲ ಆಗಬೇಕಾಗುತ್ತೆ, ಮಾಡಬೇಕಾಗುತ್ತೆ. ಏನ್ ಮಾಡ್ತಾರೆ ಅಂತ ಮೊದಲಾಗಿ ತಂತ್ರದನ್ನೆಲ್ಲ ಸೀತೆ ಮಾತುಕತೆ ಇರಿಸಿ
ಸರಿತ 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 ಸುಂದರಿ. ಸರಿತ ಸುಂದರಿ. ಸರಿ ಇಲ್ಲದ ಸುಂದರಿ. ಹಾಗೆ ವಿಚಾರಿಸೈತಲ್ಲ. ನಿನ್ನ ಅಪ್ಪನ ಮನೆಗೆ ನನ್ನ ಅದ್ರಲ್ಲಿರುವುದು ಸೀರೆ ಅದೇನಾಗಲಿಕ್ಕಿಲ್ಲ. ಕನ್ನಡಿ ಎಲ್ಲ ಇಲ್ಲ. ಕನ್ನಡಿ ನನ್ನದಲ್ಲಿ ಕನ್ನಡಿಯಲ್ಲಿ ಸರಿ. ಒಬ್ಬೊಬ್ಬರಾಗಿದ್ದಾರೆ. ಈಗ ಉಳಿಸಬೇಕು. ಸೀತೆಯ ಮನ ಪರಿವರ್ತನೆ ಆಗಬೇಕು. ಮನ ಪರಿವರ್ತನೆ ಆಗ್ಬೇಕು. ಹೌದು, ಯಾಕೆ? ಸೀತಾ ಮಾತೆ ಪರಿವರ್ತನೆ ಆಗಬೇಕು. ನಮ್ಮ ರಾವಣಾಸುರ ಮಹಾಪ್ರಭುವನ್ನು ನೋಡಿ ನಮ್ಮ ಕಂಚು ನಮ್ಮ ಕಂಠದಲ್ಲಿ ಶಾಸ್ತ್ರೀಯ ಕೇಳಿ ಗಂಡ ಮಾತ್ರ ಕಂಚಿದ್ದ. ಅಯ್ಯೋ ಆ ಈ ಕಂಠದ ಚಾತುರ್ಯವನ್ನು ಕೇಳಿ ಸೀತಾದೇವಿ ಮನಸ್ಸು ಖಂಡಿತವಾಗಿ ರಾವಣನನ್ನು ಒಪ್ಪಿಕೊಂಡಿದ್ದಾದರೆ ನನಗೆ ಅದೆಲ್ಲ ಕೊಡುವ ಸಂಬಳ ಕೊಡ್ತಾರೆ. ಹೆಂಚಿನ ಕಂಠ ಹಿಡಿ ಹೇಳ್ತಾ ಇದ್ದಾರೆ. ಕೇಳು ಆಡಿದ ಆಡಿಕೆ ಮಾತು ಕೇಳಿ. ಸರಿ, ಸರಿ. ಅವಕಾಶ ಸಿಕ್ಕಿದ್ದನ್ನು ಉಪಯೋಗ ಮಾಡಿ. ದಾನವೇಂದ್ರನ ಕೂಡೈ ಇನ್ನೇನು ಸಂದೇಹ You
ಕಟ್ಟಿ ತುಂಬಿ ಗುರುಳ ಮೇಲಿಟ್ಟು ನಾನಾ ಪುಷ್ಪಗಳ ಕಟ್ಟಿ ಗೋಪಿಗಳ ಮೇಲಿಟ್ಟು ನಾನಾ ಪುಷ್ಪಗಳ ಪಟ್ಟಿಯ ತೀರಿಯ ಬಿಟ್ಟು ಮಧ್ಯೆಯ ತುಪ್ಪದ ಪಟ್ಟು ಪಟ್ಟಿಯ ತೀರಿಯ ಬಿಟ್ಟು ಪಟ್ಟಿಯ ತುಪ್ಪದ ತೊಟ್ಟು ಪಟ್ಟಿಯ ತೀರಿಯ ಬಿಟ್ಟು ಮಧ್ಯೆ ತುಪ್ಪದ ತೊಟ್ಟು ಪಟ್ಟಿಯ ತೀರಿಯ ಬಿಟ್ಟು ಮಧ್ಯೆಯ ತುಪ್ಪದ ತೊಟ್ಟು ಬಂದ ಮೇಲೆ ನಿಮಗೆ ಯಾವ್ದು ಇವತ್ತು ಗೊತ್ತಾಗ ಹೆಸರು ನಿಮ್ಗೆ ಗೊತ್ತಿಲ್ವಾ? ನನಗೆ ಬಾಯಿಗಟ್ಟು ಹೊಡೆದು ನನಗೆ ಇದು ನೀವು ಎರಡೆರಡು ಸರಿ ನೀವು ಹೇಳಿದ್ವಿ ನಾನು ಐದು ಕೂಡ ಸಮಯ ಇಲ್ಲ ನಿನಗೆ ನಿಮಗೆ ಸಮಯ ಪ್ರಜ್ಞೆ ಅದೆಲ್ಲ ನಿನ್ನ ಪ್ರಕರಣದಲ್ಲಿ ಆಗ್ತದೆ.
ತಂದಕ್ಕನ ಪೊಲೀಸ್ ಆಯ್ತಾ ಸೀಟ್ ಮಳೆ ಎಲ್ಲ ಬಂದು ಚಳಿ ಕನ್ನಡಿಗರು ನೋಡ್ಲಿಕ್ಕೆ ನಮ್ಮಿಂದ ನಿಮ್ಮ ಕಣ್ಣಿನಲ್ಲಿ ಬರ್ತದ ಹೌದು ಕಣ್ಣಿ ಅಮ್ಮ ಬೇಸರ ಮಾಡಬೇಡಿ ಎಲ್ಲ ಅನುಭವ ನನಗೆ ಆಗಿದೆ ರಾವಣೇಶ್ವರ ಎಷ್ಟು ಪ್ರಕರಣ ಉಂಟು ಒಂದ್ಸಲ ಆಕರಣ ಹೇಳಿದಾಗ ಹೇಳ್ತಾರೆ ಪ್ರಕರಣ ಅಂದ್ರೆ ಅವರು ನಡೆದಂತ ವಿಚಾರ ಒಳ್ಳೆ ಕೆಲಸ ಒಂದ್ಸಲ ಎಂತ ಹೇಳಿದ್ರೆ ಅದು ಪರಮೇಶ್ವರ ದೇವರಿದ್ದಾರೆ ಸದಾ ಎಷ್ಟರಲ್ಲಿ ಸದಾ 347 ಇವರಿಗೆ ಭಗವಂತನ ಅಪ್ಪಯ್ಯನ ಮಕ್ಕಳು ಆಗತ್ತಲ್ಲ ಸೀತೆಯಲ್ಲಿ ಮಾತಾಡುವಾಗ ಅದೆಲ್ಲ ಮಾತಾಡ್ತಾರೆ ಮತ್ತೆ ಅದು ತೆಲುಗು ಅಮ್ಮ ನೋಡಿ ಅವರಿಗೆ ದೊಡ್ಡ ತಪಸ್ಸು ಮಾಡಬೇಕು ಅಂತಾಯ್ತು ಪರಮೇಶ್ವರ ದೇವರಿಗೆ ಹೋದ್ರು ಅಲ್ಲಿಗೆ ಹೋದ್ರು ಬೇಗ ಬರಲಿಲ್ಲ ಅಂತ ಇವರಿಗೆ ಸಿಟ್ಟಾಯ್ತು ಮತ್ತೆ ಅವರು ಪರ್ವತಕ್ಕೆ ಕೈ ಹಾಕಿದ್ರು ಇವರು ಪರ್ವತದಲ್ಲಿ ಬಿದ್ರು ಅವರು ತಪ್ಪೇರೆ ಇವರಿಗೆ ಏನ್ ಮಾಡ್ಲಿಕ್ಕೆ ಆಗಲಿಲ್ಲ ಬಿಡಿ ನಾನಂದ್ರೆ ಕೈ ಕಡಿಮೆ ಉಂಟು ಅಂತ ಅವರ ಮಗಳಿಗೆ ಅವರು ಅಡಿಗೆ ಬಿಟ್ಟ ಪರಮೇಶ್ವರನಿಂದ ಸೋಲುವುದು ಅಷ್ಟು ಸುಲಭ ಅಲ್ಲ ಗೊತ್ತಾಯ್ತಾ ದೇವರಿಂದ ಸೋತ ವಿಷಯ ಬೇಡವಾ ಬೇಡವಾ ಕೆಟ್ಟ ವಿಷಯ ಮತ್ತೆ ಇವರಿಗೆ ಕೈ ಕಡಿಮೆ ಉಂಟು ಅಂತ ಕೃತವೀರ್ಯ ಇರ್ತದೆ ಕೃತವೀರ್ಯನಿಗೆ ತುಂಬಾ ಕೈ ಉಂಟಂತ ಕೃತವೀರ್ಯನಿಗೆ ಕೈ ತುಂಬ ಒಳಕೈ ವಿಷಯ ಮತ್ತೆ ನಿಮ್ಮ ಕಾರ್ತವೀರ್ಯನಿಗೆ ತುಂಬಾ ಕೈ ಉಂಟಂತ ಇವರಿಗೆ ಬಿಟ್ಟು ಬಂತು ಮತ್ತೆ ಅವರಿಗೆ ಜಗಳ ಇವರೆಲ್ಲ ಸೋತು ಅಂದ್ರಂತೆ ಆಯ್ತು ಬೇಸರ ಮಾಡಬೇಡ ಎಲ್ಲ ತೆಗೆದಿದೆ ಬೇಕಾದಷ್ಟು ಅವರಿಗೆ ಯಾವುದು ಬೇಕು ಉಪ್ಪಸ ಉಂಟು ಅಲ್ಲ ಉಪ್ಪಸ ಉಂಟಮ್ಮ ನಿಮಗೆ ಯಾವುದು ಬೇಕು ಕೊಂಡು ನೇರವಾಗಿ ಶೃಂಗಾರಾಗಿ ಅಲ್ಲಿಗೆ ಹೋಗಿ ಅಮ್ಮ ಅವನನ್ನು ಉರಿಸಿ ನಿಮ್ಮದಲ್ಲಿ ಇದರಲ್ಲಿ ಆಗಲಿ